ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಯುವ ಘಟಕದ ಉದ್ಘಾಟನೆಯು ಮಂಗಳೂರಿನ ಗೋರಕ್ಷಕನಾಥ ಸಭಾಭವನದಲ್ಲಿ ನಡೆಯಿತು. ಮಂಗಳೂರಿನ ಕದ್ರಿಯ ಗೋರಕ್ಷಕನಾಥ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಧಾರ್ಮಿಕ ಕ್ಷೇತ್ರದಲ್ಲಿ ಸಮಾಜದ ಕೊಡುಗೆ ಅಪಾರ. ವಿವಿಧತೆಗಳಲ್ಲಿ ಏಕತೆ ಎಂಬ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಇಂದಿನ ಯುವ ಸಮುದಾಯಕ್ಕೆ ತಿಳಿಯಪಡಿಸಬೇಕಾಗಿದೆ ಎಂದು ಹೇಳಿದರು. ಈ ಸಮಾಜದ ಈ ಕೊಡುಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳಷ್ಟು ದೊಡ್ಡದು. ಅದರಲ್ಲೂ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಸಮಾಜದ ಕೊಡುಗೆ ಬಹಳಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ಇರುವ ಮಠ ಆಗಲಿ ಹಾಗೂ ಬೇರೆ ಬೇರೆ ಕಡೆಯಲ್ಲಿರುವ ಮಠಗಳಾಗಲಿ ಈ ಒಂದು ಬಹಳಷ್ಟು ಹಿಂದೆಯೇ ಈ ಒಂದು ಜಿಲ್ಲೆಗೆ ಬಂದು ಇಲ್ಲಿ ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳೆಸುವಲ್ಲಿ ಆ ನಾಥ ಪಂಥದ ಒಂದು ವಿಶೇಷತೆಯನ್ನು ಈ ಜನರಿಗೆ ಪರಿಚಯಿಸುವಲ್ಲಿ ಬಹಳಷ್ಟು ಹಿಂದೆ ಈ ಸಮಾಜ ಒಟ್ಟಾರೆ ಹಿಂದೂ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಇವತ್ತು ಸಮಾಜದ ವತಿಯಿಂದ ಯುವ ಘಟಕ ಪ್ರಾರಂಭವಾಗಿದೆ. ಅನಂತರ ಸಂಘದ ಮಾಜಿ ಅಧ್ಯಕ್ಷ ಎಚ್.ಕೆ. ಪುರುಷೋತ್ತಮ್ ಅವರು ಮಾತನಾಡಿ, ಕರ್ನಾಟಕ ಜೋಗಿ ಸಮುದಾಯ 49 ವರ್ಷದಿಂದ ಬೆಳೆದು ಬಂದ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತಿದೆ. ಈ ಸಮುದಾಯ ಉಳಿಯಲು ಹಿರಿಯರ ಅಪಾರವಾದ ಶ್ರಮವಿದೆ. ಹಾಗೆಯೇ ಇದು ಇನ್ನು ಮುಂದುವರಿಯಬೇಕಾದ್ರೆ ಇಂದಿನ ಯುವಕರ ಪೂರ್ಣ ಸಹಕಾರ ಬೇಕಾಗಿದೆ ಎಂದು ಹೇಳಿದ್ರು. ಕರ್ನಾಟಕ ಜೋಗಿ ಸಮಾಜ 40 ವರ್ಷದಿಂದ ನಡೆದು ಬತ್ತಿನ ಸಾಧನೆಗಳಿಗೆ ಮಾದರಿಗಳ ಗೊತ್ತುಂಟು. ಹಿರಿಯರು ಮಾತ್ರ ಮಸ್ತ್ ಕೆಲಸ ಮಾಡ್ತಿದ್ದಾರೆ. ಈ ಸಂಘ ಒಲಿಯೋಡೊಂದಾಂಡ ಸುಲಭದ ಕೆಲಸ ಹಿರಿಯಕಲ್ನ ಶ್ರಮ ಒಂಜಾತ ಉಂಟು. ಆ ಸಂಘ ದುಂಬುಬೋಡುಂದಾಂಡ ಆತ ಯುವಕರಿಗೆ ಒಟ್ಟಿಗೆ ಮನ್ಪುಣ ಅನಿವಾರ್ಯತೆ ಅಲ್ಲ. ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘ ಕೊಂಡು ದಾಯಿಂದ ಕೇಂದ್ರ ಇತ್ಯ ಉಪನಗಳು ಪೂರ 50 ವರ್ಷ ಪ್ರಾಯದಕಲು ಆ ಸಂಘ ದುಂಬುಬೋಡುಂದಾಂಡ ಆತೊಂದು ಜವನಿ ರೇಖ ಅಗತ್ಯ ಉಂಟು. ಬೇತೆ ನಮ್ಮ ಸಮಾಜದ ಯುವ ವೇದಿಕೆ ಪನಪಿನ ಒಂಜಿ ಸಂಘಟನೆ ಉಂಟು. ಐದು ಪೂರ್ಣ ಸಹಕಾರ ನಮ್ಮ ಕೊರೊಂದು ಆ ಸಂಘಟನೆಗೆ ನಮ್ಮ ದಾಪಿನ ಮಾತಾ ರೀತಿಯ ಸಹಕಾರ ಖಂಡಿತವಾದ ಕುರಿಯರ ಸದಾ ಸಿದ್ಧವಲ್ಲ ಪನಪಿನ ಪಾತ್ರದೊಟ್ಟಿಗೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ರಾಜೇಶ್ ನಾಯ್ಕ್ ಹಾಗೂ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಕಾರ್ಯದರ್ಶಿ ಶರಣ್ ಪಂಪೆಲ್ ಅವರನ್ನ ಸನ್ಮಾನಿಸಲಾಯಿತು. ಲಯನ್ ಕಿಶೋರ್ ಡಿ ಶೆಟ್ಟಿ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಯುವ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಪ್ರತಿಜ್ಞಾವಿಧಿಯನ್ನ ಡಾಕ್ಟರ್ ಪಿ ಕೇಶವನಾಥ್ ಅವರು ಬೋಧಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಕಿರಣ್ ಜೋಗಿ, ಯುವ ಘಟಕದ ಸದಸ್ಯ ಅಮಿತಾ ಸಂಜೀವ, ಗಂಗಾಧರ್ ಬಿ, ಸಚಿಂದ್ರನಾಥ್ ಕೆ, ದೀಕ್ಷಿತ್ ಕೋಟತಜೆ, ರಂಜಿತ್ ಕದ್ರಿ, ಚರಣ್ ಜೋಗಿ, ಜಸ್ವಂತ್ ಜೋಗಿ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.